ಹೆಣ್ಣು ಮಕ್ಕಳು ಗಂಡು ಮಕ್ಕಳಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಹಾಸನ ಜಿಲ್ಲೆಯ ಮಹಿಳೆಯೊಬ್ಬರು ವಿಶ್ವಸಂಸ್ಥೆ ಕರ್ತವ್ಯಕ್ಕೆ ಆಯ್ಕೆಯಾಗಿದ್ದಾರೆ. ಇನ್ನು ಈಕೆ ಹೆಸರು ಪ್ರೀತಿ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಮಾದಾಪುರ ಗ್ರಾಮದ ದಿವಂಗತ ಬಸಪ್ಪ ಮತ್ತು ಜಯಮ್ಮ ದಂಪತಿಯ 3 ಮಕ್ಕಳಲ್ಲಿ ಈಕೆ ಕೊನೆಯ ಪುತ್ರಿ. ಡಿಸೆಂಬರ್ 26, 1992ರಂದು ಜನಿಸಿದ ಪ್ರೀತಿ ಅವರು ಪ್ರಾಥಮಿಕ ಶಿಕ್ಷಣ ಓದುವಾಗಲೇ ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ರು. BA ಓದ್ತಾ ಇರುವಾಗಲೇ ಪ್ರೀತಿಗೆ ಮದುವೆ ಮಾಡಲು ಮನೆಯವರು ನಿರ್ಧಾರ ಮಾಡಿದ್ರು. ಆದರೆ ಪ್ರೀತಿಗೆ ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಸರ್ಕಾರಿ ನೌಕರಿಗೆ ಸೇರಬೇಕು ಎಂಬ ಮಹದಾಸೆ ಇಟ್ಟುಕೊಂಡಿದ್ರು. ಆದರೆ ಪದವಿ ಓದುವಾಗಲೇ 2014ರ ಮಾರ್ಚ್ 27ರಂದು ಹೊಳೆನರಸೀಪುರ ತಾಲೂಕಿನ ಬೆಟ್ಟದ ಸಾತೇನಹಳ್ಳಿ ಗ್ರಾಮದ ಷಣ್ಮುಖ ಅವರೊಂದಿಗೆ ಪ್ರೀತಿ ಮದುವೆ ಆಗ್ತಾರೆ. ಪ್ರೀತಿ ನಂತರ B.Ed ಕೋರ್ಸ್ಗೆ ಸೇರಿದ 6 ತಿಂಗಳಲ್ಲಿ ಭಾರತೀಯ ಸೇನೆಗೆ ಆಯ್ಕೆಯಾಗ್ತಾರೆ. ಕುಟುಂಬಸ್ಥರ ಒಪ್ಪಿಗೆ ಪಡೆದು ಭಾರತೀಯ ಸೇನೆಯ ಅಸ್ಸಾಂ ರೈಫಲ್ ಬೆಟಾಲಿಯನ್ 9ಕ್ಕೆ ಸೇರ್ಪಡೆಯಾಗ್ತಾರೆ. ಅಸ್ಸಾಂನಲ್ಲಿ ಕರ್ತವ್ಯದಲ್ಲಿದ್ದಾಗಲೇ ನಾಗಾಲ್ಯಾಂಡ್ನಲ್ಲಿ ವಾಸವಿರ್ತಾರೆ. 8 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವ ಪ್ರೀತಿಯವರು ವಿಶ್ವಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸಲು ನಡೆಸುವ ರೈಫಲ್ ಶೂಟಿಂಗ್ ಆಯ್ಕೆ ಪರೀಕ್ಷೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವ ಏಕೈಕ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ವಿಶ್ವಸಂಸ್ಥೆ ಶಾಂತಿ ಸೇನಾ ಪಡೆ ಪರೀಕ್ಷೆಗೆ ಹಾಜರಾಗಿ 2020ರಲ್ಲಿ ಪ್ರೀತಿ ಆಯ್ಕೆಯಾಗಿ ದೆಹಲಿಗೆ ತರಬೇತಿಗೆಂದು ತೆರಳುತ್ತಾರೆ. ಆಗ ಪತಿ ಷಣ್ಮುಖ ಹಾಗೂ ಮಕ್ಕಳು ಊರಿಗೆ ವಾಪಸ್ಸಾಗಿದ್ರು. ಇನ್ನು MB ಪ್ರೀತಿ ಅವರ ಪತಿ ಷಣ್ಮುಖ ಕೃಷಿಕರಾಗಿರ್ತಾರೆ. ಹೆಂಡತಿ ಸೇನೆಗೆ ಸೇರಲು ಬಯಸಿದಾಗ ಏನೋ ಆತಂಕ. ಸಂಬಂಧಿಕರು ಗ್ರಾಮಸ್ಥರು ಮಾತುಗಳಿಂದ ಕುಟುಕ್ತಿದ್ರು. ಎಲ್ಲವನ್ನ ಬದಿಗುತ್ತಿ ಪತ್ನಿಯ ಬೆಂಬಲಕ್ಕೆ ನಿಂತರು. ಇದೀಗ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಲು ಅವಕಾಶ ಸಿಕ್ಕಿರೋದಕ್ಕೆ ಹೆಮ್ಮೆ ಪಡ್ತಿದ್ದಾರೆ. ಪ್ರೀತಿ ಷಣ್ಮುಖ ದಂಪತಿಗಳಿಗೆ 3 ವರ್ಷದ ಜೀವನ್, 2 ವರ್ಷದ ಸಿಂಚನ ಎಂಬ ಮಕ್ಕಳಿದ್ದಾರೆ. ಪತ್ನಿಗೆ ಆಗಾಗ್ಗೆ ವಿಡಿಯೋ ಕಾಲ್ ಮಾಡಿ ಮಕ್ಕಳನ್ನ ತೋರಿಸಿ ಮಾತನಾಡ್ತಾ ಇರ್ತಾರೆ. ಒಟ್ಟಾರೆ ಸೈನಿಕ ಮಹಿಳೆಯ ಸಾಧನೆಯನ್ನ ಹಾಸನ ಜನ ಕೊಂಡಾಡ್ತಾ ಇದ್ದಾರೆ.